ಟ್ಯಾಂಕ್ ಪನ್ ಪೇರ್ ಬಂದಿಲ್ಲ ಮಾಡು ಮಚ್ಚ ಅಂಕಿತಿಗೆ ಲೇ ಮಚ್ಚ ಅಂಕಿತಲ್ಲಿ ಮಚ್ಚ ಮಚ್ಚ ಅಂಕಿತಿಗೆ ಕಾಲ್ ಕೊಡು ಮಚ್ಚ ಇಲ್ಲಿ ನಮ್ಮನ್ನು ಪೊಲೀಸ್ ಇರ್ತಿದಾರ ಮಚ್ಚ ಹಾಂ ಮಚ್ಚ ಇಬ್ಬರನ್ನು ಇಟ್ಕೊಂಡಿದ್ದಾರೆ ನಮ್ಮದು ಗೋಪ್ರೋ ಆಮೇಲೆ ನಂದು ಮೊಬೈಲ್ ಎಲ್ಲ ತಗೊಂಡಿದ್ದಾರೆ ಮಚ್ಚ 1,000 ಫೈನ್ ಕಟ್ಲಿಕ್ಕೆ ಹೇಳ್ತಿದ್ದಾರೆ. हाय गाइस वेलकम बैक टू दी चैनल दी रेट्रो स्माइल ಎಂಚಲಾರು ಪೂರ ಕೊಲ್ಲ ಯಾನಿಕಲ್ನ ಅಜಿತ್ ಪಾತ್ರ ಬಂದಿಲ್ಲ ಇಂತ ದಾದಾ ಬಂಡ ದುರಪಿದಾರ್ದಂಡ ಏಪಲ್ 1 ಬ್ರಾಂಚನೆ ಈ ಸಲ ಹೊಸ ಒಂಜಿ ತಿಂಡಿ ಅಂದು ಫಸ್ಟ್ ಸೆಮ್ ಮಾತ ಮುಗಿದದ ಅಂಚನೆ ಇಂಕಲ್ ಮಾತ ಫ್ರೆಂಡ್ಸ್ ಒಂಜಿ ಆ 7 ಜನ ಅಂದದ್ದು ಕೊಯಂಬತ್ತೂರು ಬಂದಿಲ್ಲ ಅಂಚ ಕೊಯಂಬತ್ತೂರು ಬೇರೆ ರೆಡಿ ಬಂದಿಲ್ಲ ಈಗ ತುಂಬ ಏರ್ ಮಾತ ಸಬ್ಸ್ಕ್ರೈಬ್ ಅಂತ ಜಾರು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾತಂದ್ರೆ ನಿಕಲ ಮಾತ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಲೆ ನಿಕಲ ಮೋಕೆದ ಸಪೋರ್ಟ್ ಇಂಚನೆ ಪಡ್ 1.5 ಸಬ್ಸ್ಕ್ರೈಬರ್ಸ್ ಆತಂಡು ಥ್ಯಾಂಕ್ಸ್ ಮಾತೇರಿಗಲ ಬೊಕ ವೀಡಿಯೋ ಮಾತ ತೂಯಿನಕ್ಲೆಗಲ ಥ್ಯಾಂಕ್ಸ್ ವಾಣಂದಿಲ್ಲ ವೀಡಿಯೋ ತೂ ಅಂದೆ ಸಬ್ಸ್ಕ್ರೈಬ್ ಮಂತ ಮನ್ಪನ್ನಕ್ಲೆಗಲ ಥ್ಯಾಂಕ್ಸ್ ವಾಣಂದಿಲ್ಲ ತಾಯಿ ವೀಡಿಯೋ ತೂಯರ ತಂಜಿ ಐಕ್ ಇತ್ತ ಯಾನ್ ದಾದ ಮಾತ ಪತ್ತಂತೆ ಬಂದ ಸೆಟಪ್ಸ್ ಒಂಜಿ ಸ್ಟಿಕ್ ರಡ್ಡು ಸ್ಟಿಕ್ ಆತಂತೆ ಬೊಕೊಂಜಿ ರಡ್ಡು ಮೈಕ್ ಆತಂತೆ ಬೊಕಂದೇರಿ ಫುಲ್ಲು ಮೆಮೊರಿ ಕಾರ್ಡ್ ಐಟಮ್ ಆತುಂಡು ರಡ್ಡು ಪವರ್ ಬ್ಯಾಂಕ್ ಆತಂತೆ ಒಂಜಿ ಮೊಬೈಲ್ ಚಾರ್ಜರ್ ಬೊಕೊಂಜಿ ಚೆಸ್ಟ್ ಹೋಲ್ಡರ್ ವಾಡಂದೆ ಬೊಕೊಂಜಿ ಇನ್ಸ್ಟಾ 360 ಉಂಡು ನಮ್ಮಡ ಬೊಕ್ಕ ಒಂಜಿ ರಿಸೀವರ್ ಮೂಜಿ ಇಂದುಂಡು ದಾಂಡ ಅಲ್ಲದ ನಾಂಡ ತುಕಂದಿಟ್ಟು ಸೌಂಡ್ ಬತ್ತಿಜಿಂದು ಬೊಕ್ಕ ರಡ್ಡು ಫೋನ್ ದಿತ್ತಂತೆ ಬೊಕ್ಕ ನಮ್ಮಂದ ಬೊಕ್ಕ ಅದಂಡ ನಮ್ಮ ತುಳುನಾಡದ ಫ್ಲ್ಯಾಗ್ ಉಂಡು ಐನು ಆಂಡ ಯಾನ್ ತೋಜುವ ಫಸ್ಟ್ ಟೈಮ್ ತುಳುನಾಡದ ಫ್ಲ್ಯಾಗ್ನು ಅಲ್ಲ ಕೊಯಂಬತ್ತೂರು ರಾಪಾಯರ ತೊಗೊಂದಿಲ್ಲ ಐದು ಎನ್ನದ ಇಂದೇ ಫ್ಲ್ಯಾಗನ್ನು ಮೌಂಟ್ ಎವರೆಸ್ಟ್ ಇಡು ರಾಪೌಡನ್ನು ಬಂದದೇನ ಒಂದು ನಿಗಲ ಇತ್ಯಾದಿ ಇನ್ಸ್ಟಾಡು ನಾ 30 ಸೆಕೆಂಡ್ ರೀಲ್ಸ್ ಬತ್ತಿಪ್ಪು ಎರಡನೇದು ಎನ್ನ ಫಾಲೋ ಅಂತ ಈ ಜರ್ನ ದಿ ರೆಟ್ರೋ ಸ್ಮೈಲ್ ಒಫಿಷಿಯಲ್ ಉಂಡು ಇನ್ಸ್ಟಾಗ್ರಾಮ್ಡು ಸರ್ಚ್ ಅಂತ ಎನ್ನ ಬರ್ಪುಂಡು ಎನ್ನ ಫೋಟೋ ಇತ್ತನವೆ ಐಕ ಫಾಲೋ ಮಾಡ್ಪ್ಲೆ ಸಪೋರ್ಟ್ ಅಂಪ್ಲೆ ಎರಕಂದ್ರೆ ಐತಂಡ ಇತ್ತ ನಮ್ಮ ಇನ್ನೊಂದು ಬ್ಯಾಗ್ ಉಂಡದು ನಮ್ಮ ಏಪಲ್ದ ಮತ್ತೆ ಡ್ರೆಸ್ ಮಾತು ಅಲ್ಪದಿತ್ತೆ ಇತ್ತ ಈ ಐಟಮ್ ಮತ್ತು ಈ ಬ್ಯಾಗ್ ಜಿಂಜಾವಾಡು ತುಕ ಪತ್ತೊಂದು ಬೈ ಇನ್ನೊಂದು ಬಾಕಿ ಆಗ್ತಂದಿತ್ತೆ ಮುಗ್ದಿತ್ತು ಬ್ಯಾಟ್ರಿದ ನಮ್ಮ ಕಬ್ಬೈತಲ್ಲ ಬಾಕಿ ಆತಿಜಿ ಬಾಕಿ ಅಂಡ ಗೋವಿಂದ ಅಲ್ಲ ಇಜ್ಜಿ ಮಿಸ್ ಆವು ಅಡೇನೆ ಅಡ್ಜಸ್ಟ್ ಬಂತದ್ದು ತುಕ ನಾನು ಎಡ್ಡೆಡ್ ಎಪಿಸೋಡ್ಲ ಬರು ಐದು ತುಕ ಕ್ಯಾಂಪಿಂಗ್ ಎಪಿಸೋಡ್ ಒಂದು ಮಾತ ಬರು ಇತ್ತ ನಮ್ಮ ಅಕ್ಕ ಅಲ್ಲಲ್ಲ ಅಕ್ಕ ಅಂತ ಕಬೆ ಅಲ್ಲಿ ಅಕ್ಕ ಕೊಕ್ಕ ಪುಂಡಿ ಐಪ ಅಂತಲ್ಲ ಭಾವನಟಿಗೆ ಪಾತ್ರ ಮನ್ ಬೋಜಿದೆ ಅವು ಬೋಯ್ಜಿ ಕಟ್ಟಿಜ್ಜಿ ಅಮ್ಮ ಅಂತೇಳಿ ಅಮ್ಮ ಎನ್ನ ಮಾತ ಜರ್ನಿಗೆಲ್ಲ ಇತ್ತ ರೆಡಿ ಮಂತ ಕೋರ್ಪಣೆ ಮಂಡ ಅವ ಅಮ್ಮ ಒಂಜಿ ಮಗೆ ಓಡೆ ಹೋಗ್ಪುಣೆಲ್ಲ ಮಾತೇರ್ನಲ್ಲ ಅಮ್ಮಲೆ ಆತೆ ಅಮ್ಮನೆ ರೆಡಿ ಅಂತ ಕೋರ್ಪಣೆ ಇತ್ತ ನೀರ್ದ ಬಾಕಿ ಒಂಜಿ ಕೊಣದ ತುರಿಯರು ನಾ ದಾದಾಂಡಲ ಮಿಸ್ ಅಂತದ್ದು ಕಾಲ್ ಮಂತನ ನೆರಡು ಎಪ್ಪುಂಡು ಯಾನೆ ಕಡೆ ಪಂಡೆ ಬೇಗ ಬಿದ್ದಾಡು ಅಮ್ಮ ಆಯ್ ಬಲ್ನಿ ಇಂಚಿನ ನಮ್ಮ ಬೇರೆ ಓಕೆ ಬಾಯ್ ತಡ ಬಾಬಾ ಪಿದಾಡು ನಂಜಿ ನಗಡು ಪಿದಾಡ್ಕ ಬಲೆ ಯಾಸ್ ಆಲ್ ಸೆಟಪ್ ಮಾತಾಂಡು ಸೆಟಪ್ ಬ್ಯಾಗ್ ಈತು ಅಲ್ಲ ಅಂಡು ಬನ್ನಾಗ ಎನ್ನ ಅಕ್ಕನ ಮಾತಾಂಡು ಅವು ಶಿವನೊಂದು ಸ್ಟ್ಯಾಚು ಕೊಣತಲ್ಲ ಅವು ಕೊಣತಲ್ಲ ಅಂದು ಪರ್ಸ್ ಹಿಡಿದುಂಡ ಬಾಲಿಚ್ಚಿ ಪರ್ಸ್ ಹಿಡಿದು ಖಾಲಿ ಆಯ್ತು ₹100 ಉಂಟು ಅದು ಹಿಂಗೆ ಪರ್ಸೆಟ್ ಖಾಲಿ 150 ಉಂಟು ನೆಂಪತ್ತಂದು ನಮ್ಮ ಆದಿಯೋಗಿಗೆ ಬೈ ಬಲೆ ಕಾಯ್ಸ್ ನಾನು ನಿಕ್ಲಾಗ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ದಿಗ್ಬೆ ಬಲೆ ಹಾಂ ಹಾಯ್ ಗಾಯ್ಸ್ ಅದೇ ಹಾಂ ಅಯ್ಯೋ ಒಂದು ಫುಲ್ ಇಟ್ಟು ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ಬ್ಯಾಗ್ ಇದಕ್ಕೆ ಹಾಕೋಣಲ್ಲ ಹೋಗ್ತಾ ಬ್ಯಾಗ್ ಇಟ್ಕೊ ಏಯ್ ನನ್ನ ಬ್ಯಾಗ್ ಇದೆ ಕಣೋ ಏನಾಗಲ್ಲ ಕೈಯಲ್ಲಿ ಇಟ್ಕೊ ಅದೇನು ಅಷ್ಟು ಇನ್ನಲ್ಲ ಓಕೆ ಗಾಯ್ಸ್ ನಾವೀಗ ಹೋಗ್ತಾ ಇದ್ದೀವಿ ನಾವೀಗ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಇನ್ನೂ ಟ್ರೈನ್ ಬಂದಿಲ್ಲ ಟ್ರೈನ್ ಬರಬೇಕು ಇವನು ನಮ್ಮ ಯೂಟ್ಯೂಬರ್ ಇಲ್ಲಿದ್ದಾನೆ
ನಮ್ಮ ಯೂಟ್ಯೂಬರು ಇಲ್ಲಿ ಕಾಣಿಸ್ತಿಲ್ಲ. ಹಾಂ, ನಮ್ಮ ಯೂಟ್ಯೂಬರ್ ನೋಡಿ ಇಲ್ಲಿ ಈಸ್ ಆ್ಯನ್ 1 million ಫಾಲೋವರ್ಸ್. ಆಗಬೇಕು. ನಮಗೆ ಕ್ಯಾಮ್ರಾ ಕೊಟ್ಟಿದ್ದಾನೆ, ಹಾಂ ರೆಂಟ್ ಕೊಡ್ಬೇಕಂತ. ಇವನು 100 ರೂಪಾಯಿ ಹಾಕ್ತಾಯಿದ್ದಾನೆ. ಆಮೇಲೆ ಈಗ ಬನ್ನಿ ಗೈಸ್ ಹೋಗೋಣ. ಇವನು ಫೋಟೋ ತೆಗಿಯಲ್ಲಂತೆ, ನಾವು ತೆಗಿಸ್ತೀವಿ. ಓಕೆ ಗೈಸ್, ಈಗ ನಾವು ಮುಂದೆ ಹಿಂಗೆ ಹೋಗ್ಬರೋಣ ಬಾ. ಹಾಂ ತಗೋ ಇರ್ಕೊ. ಹಾಂ ಗೈಸ್ ನೋಡಿ, ಇವೊಂದು ಸ್ಕೂಟಿ ಇಲ್ಲಿದೆ. ಇವನು R15 ಬರ್ತೀನಿ ಅಂತ ಒಂದ್ಸತಿ ಹೇಳಿದ್ದ, ನೋಡಿದೆ ಸ್ಕೂಟಿಲಿ ಬಂದಿದ್ದ. ಆದರೂ ಬಿಟ್ಟಿದ್ದಾರಲ್ಲ, ಅದು ನಮಗೆ ಲಾಗ್ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಇವನು ಬರಲಿಲ್ಲ. KA 03 ಗಾಡಿ ನೋಡ್ಕೊಳ್ಳಿ ಗೈಸ್, ಮಾಡೋಕ್ಕಾಗ್ತಿಲ್ಲ. ಎಲ್ಲಿಗೆ ಹೋಗೋದು ಹಾಂ ನಂಗೆ ಗೊತ್ತು ಗೈಸ್. ಈ ಸಿಷನ್ಗೆ ಮಂಗ್ಳೂರು ಆಗಿಬಿಟ್ಟು ಮಂಗ್ಳೂರ್ದು ರೂಟ್ ಗೊತ್ತಿಲ್ಲ, ಎಲ್ಲ ನಾವೇ ತೋರಿಸ್ಬೇಕು. ಎಲ್ಲೆಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಬಂದುಬಿಡ್ತವೆ. ಓಕೆ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಮೇನ್ ರೋಡ್ ಅಂತ ಅನ್ಕೋಬೋದು ನೀವು, ಆದರೆ ನಾವು ಹೋಗ್ತಿರೋದು ರೈಲ್ವೆ ಸ್ಟೇಷನ್ಗೆ. ಸಾರಿ, ರೈಲ್ವೆ ಸ್ಟೇಷನ್ ಅಲ್ಲ, ಅದು ಎಂಥದ್ದು ಕ್ಯಾಮರಾ ಮೇಲೆ. ಹಾಂ, ಕ್ಯಾಮ್ರಾ ಮೇಲೆ ಇಡಬೇಕಾ? ಹಾಂ, ರೈಲ್ವೆ ಸ್ಟೇಷನ್ಗೆಲ್ಲ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋದು ಇದು ಎಂಥದ್ದು, ಅದು ಅದೇ ಟಿಕೆಟ್ ಅಂತಾರಲ್ಲ, ಹಾಂ ಟಿಕೆಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ನಾವು ನಿಮ್ಗೆ ಕಾಣಿಸಲ್ಲ ಅನ್ಸತ್ತೆ, ಸೊ ನೋಡಿ ನಾವು ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀವಿ. ತಡೀರಿ, ಲೈಟ್ ಬೇಕು ತಾನೆ? ಹಾಂ ಲೈಟ್ ಬೇಕು. ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡ್ತಾ ಇದ್ದೀನಿ. ಹಾಂ ಹಾಂ ನೋಡಿ ಗೈಸ್, ಏನು ಹಾಂ ನನ್ನ ಫೋನು ನಂದು ಲೈಟ್ ಆನ್ ಆಯಿತು. ಹಾಂ ಕೊಡಿ ಗೈಸ್. ಈಗ ನಾವು ಹೋಗ್ತಾ ಇದ್ದೀವಿ. ಇವರು ಲೈಟ್ ಹಿಡಿತಾ ಇದ್ದಾರೆ, ನಮ್ಮ ಯೂಟ್ಯೂಬರು. ನೋಡಿ ನೋಡಿ ಗೈಸ್, ಏನೋ ಹೇಳ್ತಾ ಇದ್ದಾರೆ. ಏನಂದ್ರು ನಿಮಗೆ ಗೊತ್ತಾಯ್ತಾ? ಅಜಿತ್ ಅಲ್ಲಿಡು ನಿನ್ನ ಮಚ್ಚ ಆಫ್ ಆಯಿತು. ಈಗ ನಾವು ವಿ ಆರ್ ಇನ್ ಮಂಗಳೂರು. ಸಾರಿ ಬ್ರೋ. ಓಕೆ ಗೈಸ್, ಸಾಕು ಲೈಟ್ ಆಫ್ ಮಾಡು. ಬೇಡ, ಲೈಟ್ ಆಫ್ ಮಾಡು ಸಾಕೆ. ಲೈಟ್ ಆಫ್ ಮಾಡಿ. ಇಲ್ಲಿ ಬರ್ತೀನಿ, ನಮ್ಮ ಫ್ಯಾನ್ಸನ್ನೆಲ್ಲ ತೋರಿಸ್ತೀನಿ ಗೈಸ್. ಈಗ ನಮ್ಮ ಫ್ರೆಂಡ್ಸ್ ಹತ್ರ ಬರ್ತಾ ಇದ್ದೀವಿ ನಾವು. ಫ್ರೆಂಡ್ಸ್ ಹತ್ರ ಬರೋಕ್ಕೂ ನೋಡಿ ಅಲ್ಲಿಬ್ಬರು ನಿಂತಿದ್ದಾರೆ. ಅವರೇ ಇಬ್ಬರು, ಒಬ್ಬರು ಚಿರಾಗ್ ಅಂತ, ಒಬ್ಬರು ಶ್ರೇಯಸ್ ಅಂತ. ನೀವು ನೋಡ್ಬೋದು ಅವರಿಬ್ರನ್ನ. ಲೈಟ್ ಆಫ್ ಮಾಡು. ಹಾಂ ಹಾಂ ನೋಡಿ, ಈಗ ನಾನು ಹೋಗೋಕ್ಕೂ ಕ್ಯಾಮ್ರಾ ಇದನ್ನ ಎಲ್ಲ ಅವರೇ ಕಿತ್ಕೊಳ್ತಾರೆ ಗೈಸ್. ಸೊ ನಾವೀಗ ನಂದು ಇದು ಲಾಸ್ಟ್ ಅನಿಸ್ಬೋದು. ಹಾಯ್ ಗೈಸ್, ನೋಡಿ ಇಲ್ಲಿ ನೋಡ್ಬೋದು ನೀವು ಚಿರಾಗ್ನ. ಇವನೇ ಚಿರಾಗ್ ಅಂತ, ಇವನು ಶ್ರೇಯಸ್ ಅಂತ. ಇವರಿಬ್ರು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಮೀಟಾಗಿ ಹೈ ಅಲ್ಲ. ಹಾಂ ನೋಡಿ, ನಮ್ಮ ಯೂಟ್ಯೂಬರ್ ಸಿಕ್ಕಿದ್ದೀವಿ ನಾವು. ಹೌದಾ? ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಯೂಟ್ಯೂಬರ್ ನಮ್ಮ ಇದಾಗ್ತಾ ಇದ್ದಾರೆ. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಗೈಸ್. ಒಳಗಿಬ್ರು ಇದ್ದಾರೆ, ಒಳಗಿಬ್ರನ್ನ ತೋರಿಸ್ತೀನಿ ಬನ್ನಿ ಗೈಸ್. ಇವರೇ ಇಬ್ಬರು. ಇವರು ಋಷಿಕೇಶ್ ಅಂತ, ಇವರು ಶಶಾಂಕ್ ಅಂತ. ಇವರು ನಮ್ಮ B ಸೆಕ್ಷನ್ನು, ಇವರು ನಮ್ಮ A ಸೆಕ್ಷನ್ನು. ಇವು ನಮ್ಮ ಬ್ಯಾಗ್ಗಳು. ಇದು ಕ್ಯಾಮ್ರಾ ಬ್ಯಾಗು. ನಾವು ಫುಲ್ ಫೋನ್ ಚಾರ್ಜಿಗೆ ಇಟ್ಟಿದ್ದೀವಿ ಇಲ್ಲೇ. ಬೆಳಿಗ್ಗೆ ಮಚ್ಚ ಆಫ್ ಆಯಿತು. ಹಾಂ ಹಾಂ ನಾವು ಈಗ ಎಂತ ಮಚ್ಚ? ಹಾಂ ನೋಡಿ, ಇವನೇ ನಾನು ಚಿರಾಗ್ ಅಂತಿದ್ನಲ್ಲ, ಇವನೇ ಫಕ್ಟೋ ಬಾಯ್. ನೆಕ್ಸ್ಟ್ ನಮ್ಮ ಯೂಟ್ಯೂಬರ್ಗೆ ಕೊಡ್ತಾ ಇದ್ದೀನಿ. ಈಸ್ ಆ್ಯನ್ 1 million ಅಷ್ಟೇ ಸಬ್ಸ್ಕ್ರೈಬರ್ಸ್. ಹಾಂ ಅಷ್ಟೇ. ಅಯ್ಯೋ ನನ್ನ ಫೋನು ಏನಪ್ಪ. ಕ್ಯಾಮರಾ ಅವತ್ತೊಂದು ಫೋಟೋಶೂಟ್ಗೆ ರೆಡಿ ಇಲ್ಲ, ಕಣ್ಣಲ್ಲಿ ಆಗ್ತಿಲ್ಲ. ఆయన బదరు చిరు పన్నంతని ನನ್ನ ಬದರ ಋಷಿಕೇಶ್, ಅಂಕಿತ್. ಮಚ್ಚ ಅವನ ಹೆಸರು ಅಂತ ಮಚ್ಚ? HR. ಅವನು ಶಶಾಂಕ ಮಚ್ಚ ಚೂತಡಿ. ನೀನು ಹೋಗಿ ಅಲ್ಲಿತ್ತು, ನೀ ಯಾಕೆ ಬಂದೆ? ಓ ಮಚ್ಚ ಟೈಮ್ ಕಿತ್ನಾ? ಮಚ್ಚ ಇದು ಟೈಮ್ ಎಷ್ಟಿದೆ? ಇಲ್ಲಿದೆ ಟೈಮ್ 8:43. ಹೌದು, ಟೈಮಲ್ಲಿದೆ ಇಲ್ಲಿ. ಇದು ಹಾಂ 20:32. ಹಾಂ ಅಂದರೆ ಎಷ್ಟು? 13, 14, 15 ಸೇಮ್ ಎಂಟೆ. 13, 14, 15, 16, 17, 18, 19, 20. 20:32 ಹೋಗ ಟೈಮ್ ಹೋಗ. ಓ 40 ಅಣ್ಣ ಮಚ್ಚ. ಟೈಮ್ ಆದ ತಾನೆ, ಬೇರೆ ಯಾವಾಗಾದರೆ ತಿಳ್ಕೊಳ್ಳಿ. ಅದೇ 8. ಯಾಸ್ ಎಂಕಲ್ ರಜ್ಜನ ಯಾಲ ರಿಶಿಲ ಒಂದು ಲೈಟ್ ಕಂಬದ ಡೀಟ್ ಬೋಲು ಅಂತ ಹೋಟೆಲ್ ತಗಲ್ದ ಅದನ್ನು ಕೊರ್ಪೇರ ಅಂತ ಈಕೊಂಜಿ ಪ್ಯಾಕೆಟ್ ಪನ್ಪೇರ್ ಬಂದಿಲ್ಲ ಮಾಡು ಮಚ್ಚ ಅಂಕಿದಿಗೆ
ಲೌಡ್ ಇರು ನೀ ಮಾತಾಡ್ತಾನೆ ನೀ ಮಾತಾಡು ಫೋನ್ ಎತ್ತಿಲ್ಲ ಫೋಟೋ ತೆಗಿತಿರ್ಬೇಕಂತ ಚಿರಗಿ ಮಾಡಿ ಶೇ ಫಸ್ಟ್ದ ಒಂಜಿ ಮಿಸ್ ಆಂಡ್ ಅಂಕಿದಗಂದ್ರೆ ಇದು ಚಿರಾಗಿ ಅಂತಂದಿಲ್ಲ ಮಾಡಿದ್ವಿ ಮಚ್ಚ 11:45 ಟ್ರೈನ್ ಬುಕ್ಕಿಂಗ್ ಅಂತ ಆತಂಡು ಮಚ್ಚ ಇದು ಲೌಡ್ ಇಲ್ಲ ಸೌಂಡ್ ಇಲ್ಲ ಸೌಂಡ್ ಬರ್ತದೆ ಮಾತಾಡಿ ಮಚ್ಚ ಇಬ್ರು ಕೂಡ ಕಾಲ್ ತೆಗಿತಿಲ್ಲ ಎಲ್ಲ ಫೋಟೋ ಶೂಟಲ್ಲಿದೆ ಮಚ್ಚ ಕಾಲ್ ಕೊಟ್ಟು ತೆಗೀರೋ ಶಶಾಂಕಿಗೆ ಮಾಡಂತಾನೆ ಎತ್ತಲಿಲ್ಲ ಅಂದರೆ ಕೆಳಗೆ ಮಾತಾಡು ಈಗ ಯಾರು ಶಶಾಂಕಿ ಮಾಡಲಾ ಶಶಾಂಕ್ ಮಾಡು ಅರ್ಜೆಂಟ್ ಅಂಕಿ ಜೊತೆ ಕೊಡು ಅಂತ ಹೇಳು ಅವನು ಅಂಕಿ ಸಾಯ್ತಾನೆ ನೋಡು ಮಚ್ಚ ನೀವು ಒಬ್ರು ಕೂಡ ಕಾಲ್ ತೆಗಿತಿಲ್ಲ ಇಲ್ಲಿ ಪೊಲೀಸ್ ಇರ್ತಿದ್ದಾರೆ ಮಚ್ಚ 1,000 ಫೈನ್ ಹಾಕಿದ್ದಾರೆ ಅಂತೇಳು ಲೇ ಮಚ್ಚ ಅಂಕಿತಲ್ಲಿಲ್ಲ ಮಚ್ಚ ಮಚ್ಚ ಅಂಕಿತಿಗೆ ಕಾಲ್ ಕೊಡು ಮಚ್ಚ ಇಲ್ಲಿ ನಮ್ಮನ್ನು ಪೊಲೀಸ್ ಇರ್ತಿದ್ದಾರೆ ಮಚ್ಚ ಹಾಂ ಮಚ್ಚ ಇಬ್ಬರನ್ನು ಇಟ್ಕೊಂಡಿದ್ದಾರೆ ನಮ್ಮದು ಗೋಪ್ರೋ ಆಮೇಲೆ ನಂದು ಮೊಬೈಲ್ ಎಲ್ಲ ತಗೊಂಡಿದ್ದಾರೆ ಮಚ್ಚ 1,000 ಫೈನ್ ಕಟ್ಲಿಕ್ಕೆ ಹೇಳ್ತಿದ್ದಾರೆ ಇಕೋ ಹಲೋ ಹಾಂ ಇಲ್ಲಿ ಕೆಳಗೆ ಬಂದಿದ್ದೀವಿ ಮಾರೆ ಇಲ್ಲಿ ಹಾಂ ಓ ನಿಜ ಕಣೋ ಸುಳ್ಳು ಯಾಕೋ ಹೇಳಿ ಅಂಕಿತಿಗೆ ಕಾಲ್ ಕೊಡ್ಲಿಕ್ಕೆ ಇಲ್ಲ ಮಚ್ಚ ಲೋ ನಿಜ ಕಣೋ ಇಲ್ಲಿ ಎಂತ ಮಾಡೋದು ಈಗ ಇಲ್ಲಿ ಕುತ್ಕೊಂಡಿದೀವಿ ಲೋ ಬರ್ರಲ್ಲೋ ಅವನ್ ಗೋಪ್ರೋ ಕ್ಯಾಮ್ರಾ ಎಲ್ಲ ಸೀಸ್ ಮಾಡ್ಯಾರ ಚಿರಾಗಿ ಮಾಡಿದ್ರೆ ಫೋನ್ ಎತ್ತಿಲ್ಲ 2,000 ಫೈನ್ ತಡಿ ಫೋನ್ ಮಾಡ್ತೀನಿ ನೀನು ಅವ್ನಿಗೆ ಹೇಳು ಅವನಿಗೆ 2,000 ಫೈನ್ ಹಾಂ 2,000 ಫೈನ್ ಮಚ್ಚ ಫ್ರ್ಯಾಂಕ್ ಆತಡು ಇತ್ತಾಕಲೆ ದಾದಾ ಬೇರ್ದು ಗೊತ್ತಿಜ್ಜಿ ಶಶಾಂಕ್ ಫ್ರ್ಯಾಂಕ್ ಅಂತ ನಮ್ಮ ಕರಾಟ್ ಜನ ಕಾಲ್ ತಿತ್ತಿದ್ದೀರಿ ಫ್ರ್ಯಾಂಕ್ ಏನೇ ನಂಬುಜೀರಿ ಇನ್ನೇನು ನಂಬೇರಿ ಫಂಡ್ ನೀನು ಎದಕ್ಕೆ ಹಾಕಲ್ ಬರ್ಬೇಡ್ದಕ್ಕ ಏನು ಮಜಾ ಬರ್ತಾರಂತ ಚಿರಾಗಿ ಮಾಡಿ ಹಾಂ ಹಂಗೇರು 1 ನಿಮಿಷ ಫೋನ್ ಮಾಡ್ತೀನಿ ಚಿರಾಗಿ ಮಾಡ್ತೀನಿ ಚಿರಾಗಿ ಎಲ್ಲಿದ್ದಾರೆ ಮಚ್ಚ 2,000 ಫೈನ್ ಹಾಕಿದ್ರು ಅಂತ ಈಗ ಫೋನ್ ಕಟ್ ಮಾಡ್ತೀಯ ಅಂಕಿತ್ ಮಾತಾಡು ಹಲೋ ಮಚ್ಚ ಎಲ್ಲಿದ್ಯಾ ಮಚ್ಚ ಮಚ್ಚ ನಿಂಗೆ ಕಾಲ್ ತೆಗಿಲಿಕ್ಕೆ ಆಗಲ್ಲಲ್ಲೇ ಮಚ್ಚ ಇಲ್ಲಿ ಪೊಲೀಸ್ ಇರ್ತಿದ್ದಾರೆ ಮಚ್ಚ ಎಂತಕ್ಕೆ ನಮ್ಮನ್ನು ನಾವು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಆಚೆ ನೋಡ್ತಿದ್ವಾ ಟ್ರೈನ್ ಬಂತ ನೋಡ್ತಾ ಇದ್ವಾ ನಂದು ಕೈಯಲ್ಲಿ ಕ್ಯಾಮರಾ ಇತ್ತಾ ಕೈಯಲ್ಲಿ ಮೊಬೈಲ್ ಎಲ್ಲ ಇತ್ತು ಮಚ್ಚ ರಿಷಿದು ಪ್ಯಾಂಟ್ ಒಳಗೆ ಮೊಬೈಲ್ ಇತ್ತು ಅವಂದೇನಾಗಲಿಲ್ಲ ನಂದು ಮೊಬೈಲ್ ಗೋಪ್ರೋ ಎಲ್ಲ ಸೀಸ್ ಮಾಡಿದ್ದಾರೆ ಮಚ್ಚ 3,000 ಫೈನ್ ಹಾಕಿದ್ದಾರೆ ಅಲ್ಲಿ ಈಗ ಎಂತ ಮಾಡಬೇಕು ಎಷ್ಟು ಸಲ ಕಾಲ್ ಮಾಡೋದು ಮಚ್ಚ ನಿಂಗೆ ಚಿರುಗಿ ಎಲ್ಲ ಈಗ ಎಂತ ಮಾಡ್ಬೇಕು ಹೇಳು ಹಾಂ ಈಗ ಎಂತ ಮಾಡಬೇಕು ಎಂತ ಮಾಡು ಇಲ್ಲಿ ಬಾ ಬೇಗ ಬಾ ಅರ್ಜೆಂಟ್ ಬಾರೋ ಮಚ್ಚ ನಮ್ಗೆ ಟಿಕೆಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಕಣೋ ಟಿಕೆಟ್ ಕೂಡ ಇಲ್ಲ ಮಚ್ಚ ನಮ್ಮ ಜೊತೆ ಟಿಕೆಟ್ ನನ್ನ ಹತ್ರ ಉಂಟು ನಿನ್ನ ಜೊತೆ ಉಂಟು ಹೌದೇ ನಮ್ಮ ಜೊತೆ ಇರಲಿಲ್ಲ ನಾವು ನಿಮ್ಮನ್ನು ಬಿಟ್ಟು ಹೊರಗಡೆ ಅದಕ್ಕೆ ಋಷಿಗೆ 500 ಫೈನ್ ಹಾಕಿದ್ದಾರೆ ಯಾಕೆ ಟಿಕೆಟ್ ಇಲ್ಲದೆ ಒಳಗೆ ಬರೋದಕ್ಕೆ ಸುಳ್ಳು ಹೇಳ್ಬೇಡ ಹೇಳು ಸತ್ಯ ಮಚ್ಚ ನಾನು ಸುಳ್ಳು ಹೇಳಿದರೆ ಋಷಿ ಜೊತೆ ಕೊಡ್ತೀನಿ ಎಷ್ಟು ಜನ ಇದ್ದೀರಾ ನೀವು ನಾವು ಇಬ್ಬರೇ ಮಚ್ಚ ನಾನು ಮತ್ತೆ ಋಷಿ ನಿಜನಾ ಪ್ರಾಮಿಸ್ ನಿಜ ಮಚ್ಚ ಅವ್ನು ಋಷಿ ಕೊಡು ಫೋನ್ ಇಲ್ಲಿ ಬೇಕಾರೆ ಬಾ ಇಲ್ಲಿ ಬಂದು ನೋಡು ಋಷಿ ಕೊಡು ಫೋನ್ ತಗೋ ಹಲೋ ನಿಜನೇನಾ ಹ್ಞೂ ಕಣ ಈಗ ಎಂತ ಮಾಡ್ಬೇಕು ಇಲ್ಲೇ ಕೂದಿ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬರ್ಬೇಕಾ ಬನ್ನಿ ಅಲ್ಲಿ ಟ್ರೈನ್ ಹತ್ರ ಬಾ ನಿಮ್ದೆಲ್ಲ ಬ್ಯಾಗ್ ಇದೆ ಮರ ಚಿರು ನಾವಿಲ್ಲ ಅವಾಗಿಂದ ಫೋನ್ ಮಾಡೋದು ಬ್ಯಾಗ್ ಬಿಟ್ಟು ಬರಬೇಡ ಮಚ್ಚ ನೀನು ಬ್ಯಾಗ್ ಬಿಟ್ಟು ಬರಬೇಡ ಅಲ್ಲಿ ಮಚ್ಚ ಬ್ಯಾಗ್ ಬಿಟ್ಟು ಬರಬೇಡ
ಹಲೋ ಮಚ್ಚ, ಎಲ್ಲಿದ್ದೆ ಮಚ್ಚ? ಇದೆಯಾ ಮಚ್ಚ, ಇಲ್ಲಿ ನಮ್ಮನ್ನು ಪೊಲೀಸ್ ಇರಿದ್ದಾನೆ ಮಚ್ಚ. ಎಲ್ಲಿದ್ಯಾ ನೀನು? ನಾವು ಇಲ್ಲಿ ಒಳಗೆ ಹೋಗಿದ್ವಿ ಟ್ರೈಮ್ ಅಂತ. ನಾವು ಅದನ್ನು ನೋಡ್ತಿದ್ವಿ. ನನ್ನ ಕೈಯಲ್ಲಿ ಮೊಬೈಲ್ ಮತ್ತು ಕ್ಯಾಮರಾ ಇತ್ತಾ ಗೋಪ್ರೋ, ಅದನ್ನು ಎರಡನ್ನು ತಗೊಂಡಿದ್ದಾರೆ ಮತ್ತು 3,000 ಫೈನ್ ಹಾಕಿದ್ದಾರೆ ಮಚ್ಚ. ಎಲ್ಲಿದ್ಯಾ ನೀನೀಗ? ನಾವು ಇಲ್ಲಿ ಹೊರಗಡೆ ಕೂತಿದ್ದೀವಿ ಮಚ್ಚ. ಆಗದಿಂದ ಕಾಲ್ ಮಾಡ್ತೀವಿ, ನೀನು ಅಂಕಿದ್ ಯಾರು ಕೂಡ ಕಾಲ್ ತೆಗಿದಿಲ್ಲ ಮಚ್ಚ. ಮಚ್ಚ ಬೇಗ ಬಾರೋ, ರಿಷಿಗೆ 500 ಫೈನ್ ಹಾಕಿದ್ದಾರೆ, ನನಗೆ 3,000 ಫೈನ್ ಹಾಕಿದ್ದಾರೆ. 3,000 ಕಟ್ಟೋದಕ್ಕೆ ಕ್ಯಾಮ್ರಾ ತಗೊಂಡು ಹೋಗ್ಬೇಡ ಅಂತ ಹೇಳಿದ್ದಾರೆ ಮಚ್ಚ. ಬೇಗ ಬಾ, ಅಲ್ಲಿ ಬ್ಯಾಗ್ ಬಿಟ್ಟು ಬರಬೇಡ. ನಿಲ್ಲೋ, ಇವನ್ ರಿಷಿ ಬೇಕಾದ್ರೆ ಕೊಡ್ತೀನಿ, ಮಾತಾಡ್ಬೇಕಂತೆ. ಲೋ ಬರ್ರೋ ಬೇಗ. ಪ್ಲಾನ್ ಸಕ್ಸಸ್ ಅಂಡು ಇತ್ತಾಗಲಿ ಬರ್ಪೇರಿ ಹಿಂಚಾರು ಪೇರು ಕಪ್ಪಚ ಅಲ್ಲಿ ಹೋಗು ಬಾ. ಎಂಕುಲ ಮೂರು ಒಂದು ಫ್ರ್ಯಾಂಕ್ ಬಂದ್ರೆ ಫ್ರ್ಯಾಂಕ್ ದ ಪ್ಲಾನ್ ಏನ ಪಾತೇರ್ ನಾಯಿ ಸಪೋರ್ಟು ಇಮ್ಯಾನ ನೋಡುವ. ಹಲೋ, ಎಲ್ಲಿದ್ದೀರಾ? ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೀವಿ, ಆಚೆ ಸೈಡು. ಯಾಚೆ ಸೈಡ್? ಅದೇ ಫಸ್ಟ್ ಬಂದ್ರಲ್ಲ. ಹಾ, ಬೇಗ ಬಾ. ಮಚ್ಚ ಅವ್ನು ಬಂದಾದ್ಮೇಲೆ ಏನು ಮಾಡಿ ಗೊತ್ತದ, ಆಚೆ ಹೋಗಿಸು, ಆಚೆ ಹೋಗಿಸು. ಅಲ್ಲಿ ಎಲ್ಲ ಎಲ್ಲಿದ್ದಾರೆ? ಎಲ್ದ ಮಚ್ಚ? ತಡಿ ಬರ್ರಿ. ಎಲ್ಲಿದ್ದಾರೆ? ಬರ್ರಿ ತಡಿ. ಎಲ್ಲ ಬಂದ ಎದ್ದು ಬೇಡ, ಹೇಳ್ಬೇಡ, ನೋಡ್ತಾನೆ. ಎಲ್ಲಿದ್ದಾನೆ? ಸ್ವಲ್ಪ ಎಲ್ಲಿದ್ದ ಮಚ್ಚ ಅವನು? ಬಂದಿಲ್ಲಂತೆ, ಬರ್ತಾನಂತೆ. ಮಚ್ಚ ಬರ್ತೀಯಾನೆ? ಅವ್ನು ಬಂದಾದ್ಮೇಲೆ ಆಚೆ ಹೋಗಿ ಸ್ವಲ್ಪ ಆಚೆ ಹೋಗ್ಲಿಕ್ಕೆ ಹಿಂದೆ ಬಾ, ಹಿಂದೆ ಆಚೆ ಹೋಗ್ಲಿಕ್ಕೆ ಈಚೆ ಹೋಗ್ಲಿಕ್ಕೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಒಳಗೆ ಬಾ ಅನ್ನು. ಆಚೆ ಬರ್ಲಿಕ್ಕೆ ಸುಮ್ಮನೆ ನೋಡ್ತಾನೆ, ಗೋಪುರ ನೋಡ್ತಾ ಬಂದ. ಸುಮ್ಮನೆ ಈಗ ಮಾತಾಡ್ತೀನಿ. ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಮಚ್ಚ, ಅಲ್ಲಿ ಆಚೆ ಸೈಡ್ ಹಿಂದೆ ಇದೀವೋ. ಎಲ್ಲಿ? ಅಲ್ಲಿ ಹಿಂದೆ ಬಾ. ಯಾ ಹಿಂದೆ? ನಾನು ಇಲ್ಲೇ ಬಂದವಲ್ಲ, ಅಲ್ಲೇ ಇದ್ದೀನಿ. ಅಲ್ಲೊಂಚೂರು ಮೊದ್ಲಿಲ್ದವಲ್ಲ, ಅಲ್ಲ ಅಲ್ಲಿ ಎಂಟ್ರೆನ್ಸ್, ಅದು ಆಚೆ ಅಲ್ಲ, ಆಚೆ ಸೈಡ್ ಹಿಂದೆ. ಮಚ್ಚ ಲೈಟ್ ಕಂಬದ ಆಚೆ ಬರ್ಲಿಕ್ಕೆ ಅಲ್ಲ ಮಚ್ಚ, ಅಲ್ಲಿ ಲೈಟ್ ಕಂಬ ಉಂಟಲ್ಲ, ನಾವು ಅಲ್ಲಿದ್ದೀವಿ. ಅಲ್ಲಿ ಎಲ್ಲ ಇದುಂಟು. ಅಲ್ಲಿ ಸ್ಟ್ರೈಟ್ ಅಲ್ಲಿ ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ ನಿಂತಿದೆ. ಆಚೆ ಸೈಡ್ ಲೈಟ್ ಕಂಬ ಇದೆ ನೋಡು, ಅಲ್ಲಿ ಬಾ ಆಚೆ. ನಾವು ಕೂತಿದ್ವಲ್ಲ ಅಲ್ಲ? ಅಲ್ಲಲ್ಲ ಮರ, ಸ್ಟ್ರೈಟ್ ಲೆಫ್ಟ್ ಅಲ್ಲಿ ಸ್ಟ್ರೈಟ್ ಬಂದ್ರೆ ಅಲ್ಲೊಂದು ಬ್ಯಾರಿಕೇಡ್ಸು ಲೈಟ್ ಎಲ್ಲ ಕಾಣುತ್ತೆ ಆಚೆಯಿಂದ, ಹೊರಗಡೆಯಿಂದ ನಾವು ಕಾಣ್ತೀವಿ. ಮಚ್ಚ ನಾ ಇಲ್ಲಿ ಕೈ ಎತ್ತಿದ್ದೀನಿ ಮಚ್ಚ. ಇಲ್ಲಿ ಆಟೋಗಳೆಲ್ಲ ಇರ್ತಾವಲ್ಲ? ಮಚ್ಚ ಆಚೆ ಅಲ್ಲ, ಈಚೆ ಮುಂದೆ ಬಾ. ಅಲ್ಲೆಲ್ಲ ನೀನು ಒಪೋಸಿಟ್ ಬಾ, ಇನ್ನು ಒಪೋಸಿಟ್ ಸ್ಟ್ರೈಟ್ ಅಲ್ಲಿ ಲೈಟ್ ಕಂಬ ಕಾಣ್ತುಂಟಾ? ಎಲ್ಲಿದ್ಯಾ? ಅವನು ಆಚೆ ಹೋಗ್ಬೇಡ, ಕಾಲ್ ಮಾಡು. ಅವನು ಆಚೆ ಹೋದ, ಈಚೆ ಬರ್ಲಿಕ್ಕೆ ಮಚ್ಚ. ನೀ ಕಾಣ್ತಿದ್ದೆ, ಆಚೆ ಹೋಗ್ಬೇಡ, ಈಚೆ ಬಾ, ಬ್ಯಾಕ್ ಬಾ ಅಂತೇಳು. ನಾನು ಹೇಳ್ತೀನಿ. ಹಲೋ, ಯಾಚೆ ಸೈಡ್ ಹೋದ ಹೇಳು? ಆಚೆ ಸೈಡ್ ಅಲ್ಲ ಮರಿ, ಈಚೆ ಸೈಡು. ಇಲ್ಲಿ ಈಚೆ ಸೈಡ್ ಬಾ. ಲೋ ಶಾಟ ಹೋಗಲ್ಲ ಇಲ್ಲಿ, ನಾವು ಇಲ್ಲಿ ಬಾರಲ್ಲೋ. ಎಂತ ಮರಿ ಏನ್ ಮಚ್ಚ, ಇಷ್ಟೇ ಅಲ್ಲ ಮಚ್ಚ. ಲೋ ಇಲ್ಲ ಗುರು, ಈಚೆ ಸೈಡ್ ಬಾರೋ. ಇಲ್ಲಿ ಸ್ಟ್ರೈಟ್ ಬಾ, ಹೇಳ್ತೀನಿ ಹೆಂಗ್ ಬರ್ತಿದ್ಯಾ. ಸ್ಟ್ರೈಟ್ ಬಾ. ಹಾ, ಸ್ಟೇಷನ್ ರೋಡಲ್ಲೇ ಸ್ಟ್ರೈಟ್ ಇನ್ನು ಮುಂದೆ ಹೋಗ್ಬೇಕು. ಹಾ, ಆಟೋದಿಂದ ಸ್ವಲ್ಪ ಮುಂದೆ ಬಾ. ಮುಂದೆ ಇದೆ ಬ್ಯಾರಿಕೇಡ್ಸ್ ಎಲ್ಲ ಕಾಣುತ್ತಲ್ಲ, ಅಲ್ಲೇ ಸ್ವಲ್ಪ ಮುಂದೆ. ಬಂದ ಮುಂಚೆ ಅಂಕಿದ್ ಬೇಡ, ಅವ್ನು ಬರಲ್ಲ, ಇವನೊಬ್ಬ ಅಂದಲ್ಲ ಸಾಕು. ಇಲ್ಲ ಮುಂಚ ಆಚೆ ಇರಬೇಕು ಮಚ್ಚ, ಬರೋದು ಆಚೆಂದ ಮಚ್ಚ. ಅವನು ಮಚ್ಚ
ಮಚ್ಚ ಎಲ್ಲಿ ಹೋದ ಮಚ್ಚ ಅಲ್ಲಿ ಬರುದು ಸೈಡಲ್ಲಿ ಈಚೆ ಕಾರ್ ಈಚೆ ಕಾರಿಂದ ಸೈಡಲ್ಲಿ ಬರ್ತಿದ್ದ ಮಚ್ಚ ನೀ ಸ್ಟ್ರೈಟ್ ಬರ್ಲಿ 1 2 3 ಮಚ್ಚ ಅವ್ರು ಮಾತಾಡ್ತಿದ್ದಾರೆ ಯಾರಿಗೂ ಒಂದು ಎಡ್ಡೆ ಪಡೆ ಚೇರ್ಲ ಅನ್ಪಡ್ಜಿ ಎಂಕಲ್ ಪಕ್ಕದ ಫ್ರ್ಯಾಂಕ್ ಲೆಕ್ಕ ಅಂತಲ್ಲ ಅಲ್ಲಿ ಹೋಗಿ നീ പോകുന്നില്ലേ ಮಚ್ಚ ಈಗ ಮಚ್ಚ ಈಗ ಇಬ್ಬರಿಗೆ ಬೋರ್ ಆಗ್ತಿತ್ತು ಇಬ್ಬರಿಗೆ ಬೋರ್ ಆಗ್ತಿತ್ತು ಇನ್ನು ನಾನು ಫ್ರ್ಯಾಂಕ್ ಮಾಡಲಿಕ್ಕೆ ಕರೆದದಂತು ಅಲ್ಲ ಫ್ರ್ಯಾಂಕ್ ಅಲ್ಲ ನಮ್ಮ ಜೊತೆ ಇರಲಿಕ್ಕೆ ಕರೆದದಂತ ಕರಿಯೋ ಓಕೆ ಸ್ಟೇಷನ್ ಹತ್ರ ಬಂದ್ವಿ ಬರ್ತಿತ್ತಲ್ಲ ಸುಮ್ಮನೆ ಕೂತ್ಕೊಂಡಿರ ನೋಡ್ಬೇಡ ಬರೋದಿಲ್ಲ ಅಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಸುತ್ತಾಡಿ ಮಚ್ಚ ಇಬ್ರಿಗೆ ಬೋರ್ ಆಗ್ತಿದ್ದ ಕಾಂಟ್ಯಾಕ್ಟ್ ಬೇಕಿತ್ತು ಮಚ್ಚ ಮಚ್ಚ ಅಂಕಿತಿಗೆ ಕಾಲ್ ಮಾಡಿದ್ವಿ ಫಸ್ಟ್ ಅವನಲ್ಲಿ ಬ್ಯಾಕ್ ಆಯ್ತಿದ್ದೆ ನಂದು ಬಿಟ್ಟದ್ದು ನಿಂಗೆ ಕಾಲ್ ಮಾಡಿದ್ದೆ ಫ್ರ್ಯಾಂಕ್ ಆಯ್ತು ಇಬಿ ಚಿರು ಮಚ್ಚ ಒಮ್ಮೆ ಆಚೆ ಹೋಗುದು ಒಮ್ಮೆ ಈಚೆ ಹೋಗುದು ಅಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದು ಮಚ್ಚ ಅವರಿಬ್ರು ಹೇಳ್ತಿದ್ರು ಮಚ್ಚ ಕಲಿ ಹೋಗುದು ಏ ಇರು ಎಲ್ಲಿಗೆ ಮಚ್ಚ ಏ ಇಲ್ಲೇ ಇರೋ ಮಚ್ಚ ಬ್ಯಾಗ್ ಅಲ್ಲ ಇಲ್ಲಿ ಅವ್ರ ಚಕ್ಕ ಬಂದು 150ಕ್ಕೆ ಬಿಡಲ್ಲ ಬಿಡ್ತಾ ಮಚ್ಚ ನಾವು ಅಲ್ಲೇ ಕೂತಿದ್ವಿ ಆಗ ಹೌದಾ ಕೇಳ ಮಚ್ಚ ಊಟ ಮಾಡ್ತಾರೆ ಊಟ ಮಾಡ ಮಚ್ಚ ಎಲ್ಲಿದ್ಯಾ ಲೌಡ್ ಹಲೋ ಮಚ್ಚ ಅಲ್ಲಿಗೆ ಹೋಗಿ ಅಲ್ಲಿ ಹಲೋ ಎಲ್ಲಿದ್ಯೋ ಬಿಡ್ಸ್ಕೊ ಬಂದಿವಿ ಕಣ 500 ರೂಪಾಯಿ ಕಟ್ಸ್ಕೊಂಡ ಎಂಕಲ್ ನಾ ಫ್ರ್ಯಾಂಕ್ ಕಾಲ್ ಮಚ್ಚ ಕಾಲ್ ಕಟ್ ಮಾಡಿದ ಮಚ್ಚ ಈಚೆ ತಗೋ ಮಚ್ಚ ಮಚ್ಚ 500 ಸುಳ್ಳೆ ಕೇಳ್ತೀಯ ಏನು ಹಲೋ ಕೇಳು ಮಚ್ಚ ಇವನ್ ಜೊತೆ ಕೇಳು ಲೇ ಚಕ್ಕ ಲೇ ಚಕ್ಕ ನಿಜ ಲೇ ಪ್ರಾಮಿಸ್ ಲೇ ಅವರಲ್ಲೇ ಶಶಾಂಕ್ ಅವರು ಯಾರು पैसा मेरे को नहीं है पुलिस आएगा फाइन आएगा और नहीं पैसा नहीं है ये बड़ी मैच ಸೊ ಇವರಿಗೆಲ್ಲ ಕೊಟ್ಟರೆ ಕುಡಿಯೋಕ್ಕೆ ಮಾತ್ರ ಮಾಡಿ ಅಲ್ಲೇ ಕೊಟ್ಟರೆ ಕುಡಿಯೋಕ್ಕೆ ಮಾತ್ರ अरे बीड़ी 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 नहीं मैचेस 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 नो बीड़ी मेरे पास है हाँ मेरे पास में नहीं है गुड बॉयज वी आर गुड बॉयज ಗುಡ್ ಬೈ बीड़ी मेरे पास है व्हाट नो ವಿ ಡೋಂಟ್ ಹ್ಯಾವ್ दारू नहीं पिएगा ಕ್ಯಾ ಬೈ दारू वो नहीं है ನಿಲ್ಲ ಮಚ್ಚ ಅವ್ರು ಬರಲಿ ಇಲ್ಲಿ ಇವನು ಓ ಜಾವ್ ನಂಗೆ ಹಿಂಗೊಂದು ಎಂತ ಮಚ್ಚ ಹಿಂದಿ ಬಂದ್ರೆ ಮಾತಾಡ್ಬೇಕು ಇಲ್ಲದ್ರೆ ಮಾತಾಡ್ಬಾರ್ದು ಮಚ್ಚ मलयालम बना दिया मलयालम ಹಾಂ ವಣಕಂ ವಣಕಂ हाँ बोली जुबा अरे 10 रुपया 10 रुपये नहीं है अच्छा। 10 रुपये नहीं है 1 रुपये है वो बीड़ी 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 नहीं है नो नो धूमपान इधर देखो ಕಾಯ್ದೆ ಮಚ್ಚ ಬಲಿವಾಗ ಬೈತಾ ಮಚ್ಚ ಏ ಬಲಿವಾಗನೆ ಇಡ್ತೀನಿ हो गया ಹಾಂ ಹೋಗ ಬಾಯ್ ಬಾಯ್ ಟಾಟಾ ना चला ಓಕೆ
ಚಾಯ್ Lasala. ಹಾಂ ಪೋಟಿಯರು ಯಸ್ ಮಚ್ಚ ಇಲ್ಲೇ ಉಂಟಲ್ಲ ಹಾಂ ಆಯ್ತು ನಮ್ಮ ತಿನ್ಯಾರ ಬತ್ತ ತೂಕ ನಂದಾದ ಮತ್ತೊಂದು ಊಟ ಮಾಡೋಣ ಮರಿ ಎಗ್ರೆಸ್ ಅಣ್ಣ ಎಗ್ರೆಸ್ ಕೊಡಿ ಎಷ್ಟು ಎಗ್ರೆಸ್ ಹಾಫಾ ಹಾಫ್ ಕೈಯೋಣ ಹಾಫ್ ಎಷ್ಟು ಅಣ್ಣ ಹಾಫ್ 30 ರೂಪಾಯಿ ಹಾಂ ಹಾಫ್ ಕೊಡಿ ಅಣ್ಣ 6 ಗೋಬಿ ತೋರಿ भैया कबाब है नहीं है कबाब ಖಾಲಿ ಕಬಾಬ್ ಖಾಲಿ ಒಂದೇ ಪೀಸ್ ಇದೆ ಒಂದೇ ಪೀಸ್ ಇದ್ದ ನೂಡಲ್ಸ್ ಇದೆಯಾ ನೂಡಲ್ಸ್ ಇದೆ ಗೋಬಿ ಮಂಚೂರಿಯನ್ ಇದೆ ರೈಸ್ ಮಚ್ಚ ನೂಡಲ್ಸ್ ಇದೆ ಅಂತೇಳಿ ಏನು ತೆಗಿ 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 ಏನು ಹಾಂ ಹಾಂ ರೋಡ್ ಪ್ಲೇಸ್ ಅದು ಸಕ್ಕತ್ತ ತೆಗಿ ಕ್ಯಾಮ್ರಾ ತೆಗಿ ಯಾಕೆ ಏನದು ಫೋಕಸ್ ಅದಾ ಹಂಗೆ ಹಾಂ ತಿಂದಾದ್ಮೇಲೆ ತೆಗಿಯೋ ಇನ್ನು ಉಂಟಲ್ಲ ಟೈಮ್ ಇದೆಯಲ್ಲ ಬಿಡು ಕ್ಲಿಪ್ ಹಾಕ್ತೀನಿ ಎಲ್ಲ ಈಗಲೇ ಯಸ್ ಫುಡ್ಡು ತೋಲಿ ರೈಸದ ಮಚ್ಚ ನೀ ಲಾಗಲ್ಲಿ ಬರ್ಬೇಕಂತಾನೆ ಹೀಗೆ ಮಾಡೋದು ಹಾಗಾಗಿ ಫ್ರ್ಯಾಂಕ್ ಆಯ್ನ ತುಳು ಕಟ್ತೇನೆ ಮಾತಾ ಫ್ರ್ಯಾಂಕ್ ಆಗ್ತೀವಿ ಯಾಕಂದ್ರೆ ಬಣ್ಣ ಕಾಣಿಸ್ತಿಲ್ಲ ಏನು ಕಾಣ್ತಿಲ್ಲ ಮಚ್ಚ ಇವನ್ ಕಾಣ್ತಿದ್ದಾನೆ ಚಂದ ಬ್ಲ್ಯಾಕ್ ಇದ್ರೆ ಚಂದ ಕಾಣ್ತಿದ್ದಾನೆ ಎಮೋಷ್ನಲ್ ಆಗಿ ಓಕೆ ಗಾಯ್ಸ್ ಹಲೋ 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 ಮಚ್ಚ ಬ್ಯಾಕು ಫ್ರಂಟ್ ಎರಡು ಆಗ್ತೀರ ಈಗ ಈಗ ನೋಡಿ ಅವ್ರನ್ನ ಇನ್ನು ಮುಕ್ಕಾಲು ತಡಿ ನಾನೇ ತೋರಿಸ್ತೀನಿ ಮುಖ ನಿಂದು ನೋಡ್ಬೋದು ನಾವು ಸರಿ ಮೊಬೈಲ್ ಇದಕ್ಕೂ ಮತ್ತೆ ಟೈಮ್ ಎಷ್ಟು ತುಳು ಮಾತಾಡಬೇಕು ಬರ್ತದೆ ఎక్కువ ಬಂತೆ ಬರ್ಕೊಡಿ ಎಂಕ್ ಎಂಕು 10:40 ಆಗಿದೆ 10:40 ಆಗಿದೆ ನಾವಿನ್ನೂ ಇಲ್ಲಿ ನಾಯಿ ಥರ ಕೂತಿದ್ದೀವಿ ಸಾಕು ಬಾ ಇನ್ನು ಇದು ಮಾಡಲಿ ಮಚ್ಚ ಹಿಂದೆ ಹೊರಡ್ಲಿ ಅಂತ ಹಾಕೋ ಹಿಂದೆ ಹೊರಡ್ಲಿ ಅಂತ ಒಂದು ಮಚ್ಚ ಅದು ಮಾಡಲಿ ಮೂಲೆ ಟಿಕೆಟ್ ಮಾತ್ರ ಬುಕ್ ಅನ್ಪನೆ ನಮ್ಮ ಬುಕ್ ಮಾತಿತ್ತೆ ಪೋಂದಿಲ್ಲ ಟೈಮ್ ಬರ್ತದೆ 10:45 ಅಂಡು ಮಚ್ಚ ಬರೋ ಹೋಗಲೇ ಬಾ ಇದೆ ಮಾತ್ರ ಪೋಂದಿಲ್ಲ ಇದೆ ಒಡೆ ಬಂಡ ನಮ್ಮ ನೆಂಚಿನ ನಾನು ಸ್ಕಿಪ್ ಮಾಡ್ತೀನಿ ಅದನ್ನು ಮಾಡು ಹೌದು ಹಾಂ ಮಾಡು ಅವ್ನು ಬೀಳ್ಬೇಕು ಬಚ್ಚ ಈಗ ಬೀಳ್ತದೆ ಜಸ್ಟ್ ಮಿಸ್ ಬಿದ್ದಿಲ್ಲ ಸೀತ ಪೋಂದಿಲ್ಲ ನನ್ನ ಪ್ಲಾಟ್ಫಾರ್ಮ್ ಶೂಸ್ ಬಿತ್ತಬೇಕು ಅದಕ್ಕೆ ಮಚ್ಚ ಶೂ ಹಾಕುವಾಡ ಅಂತ ನೀವು ಅಲ್ಲಿ ತೆಗಿಬೇಕು ಮಚ್ಚ ಗಡಿ ತೆಗಿಬೇಕಾಗ್ತದೆ ನೋಡು ಅಲ್ಲ ತೆಗೆದು ಇದಕ್ಕೆ ಅಲ್ಲಿ ಒಂದು ಕಡೆ ಫೋಟೋ ಕ್ಯಾಮರಾ ಅಲೌಡ್ ಇಲ್ಲ ಮಚ್ಚ ಮೊಬೈಲ್ ಏನು ಅಲೌಡ್ ಇಲ್ಲ ಮೆಡಿಟೇಷನ್ ಮಾಡ್ತಾರೆ ಹಾಂ ಮೆಡಿಟೇಷನ್ ಮಾಡೋಲ್ಲಿ ಓಕೆ ಹೋಗ್ಬೇಕು ಹೋಗೋಣ ಹೋಗು ಮಚ್ಚ ಹೋಗೋಣ ಬ್ಯಾಗಲ್ಲಿ ಅಲ್ಲಿ ಇಡಕ್ಕಿದೆಯಲ್ಲ ಇದು ಅದು ಎಲ್ಲ ಇಡ್ಲಿಕ್ಕೆ ಉಂಟು ಓ ಮಚ್ಚ ಟ್ರೈನ್ ಇಸ್ ಆಲ್ರೆಡಿ ನೋ ಇದೆ ಟ್ರೈನ್ ಅಲ್ಲ ಯಸ್ ಮಂಗಳೂರು ಸೆಂಟ್ರಲ್ ಟ್ರೈನ್ ಸ್ವಲ್ಪ ತುಂತುಂಡು ಎಲೆಕ್ಟ್ರಿಕ್ ಟ್ರೈನ್ ಫುಲ್ಲು ಮಚ್ಚ ಇದು ಎಲೆಕ್ಟ್ರಿಕ್ ಮಚ್ಚ ಮಚ್ಚ ನೀ ಕಾಣ್ತಾನಿಲ್ಲ ಸ್ವಲ್ಪ ಹೋಯ್ತಾಗ ಕಾಣ್ತಿಲ್ಲ ಮಚ್ಚ ಬೇಡ ಯಸ್ ನಮ್ಮ ರೈಲು ಮುಲ್ಪ ಅಂತುಂಡು ಲೈಟ್ ಇಜ್ಜಿ ಅಂಚ ತೋಜಿ ಇತ್ತಂಡ ತೋಜಿ ಬರ್ತೆ ರೈಲ್ ತೋಲಿ ಅಂತುಂಡು ಟ್ರೈನ್ ನಾಳೆ ಸ್ಟಾರ್ಟ್ ಆಡತ್ತೆ ಇತ್ತೆ ಟೈಮ್ ಬರ್ತದೆ 11:04 ಟ್ರೈನ್ ಇಂಚ ಟ್ರೈನ್ ಫಸ್ಟ್ ಟೈಮ್ ಹೋಗ್ಬನೆ ಕರೆಂಟ್ ಇದು ಈಗಿನ ಇಡ ಮುಟ್ಟ ನಾನು ಪೋತುಜ್ಜಿ ಮಾತಾ ನಮ್ಮ ಇದ್ದಿಲ್ಲ ಹೆಂಚಿನ ಮನ್ಪೇರು
ಐಟೆ ಬಂದಿತ್ತೇನೆ ನನ್ನ ನಮ್ಮಂಚಿಲ ಕರೆಂಟ್ ಆಪುಂಡು ಅಲ್ಲಿ ಮಾತ ಕಂಬ ಮಾತ ಪಾಡೊಂದಿತ್ತೀರು. ಓಕೆ ಬಾಯ್ ಬಾಯ್. ನೆಕ್ಸ್ಟ್ ಲಾಗ್ ತಿಕ್ಕವೆ ಯಾರು ಮಾತ್ರ ಸಬ್ಸ್ಕ್ರೈಬ್ ಮಂತ್ಲಿ ನೆಕ್ಸ್ಟ್ ಎಪಿಸೋಡ್ 2 ತಿಕ್ಕವೆ ನನ್ನ ಎಪಿಸೋಡ್ 2 ಮಲ್ಪ ಶ್ರಾಪನ್. ಬಾಯ್ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್, ಸ್ಟೇ ಸೇಫ್, ಬಾಯ್.